ಜಿಲ್ಲೆಯಲ್ಲಿ ಬಾಕಿ ಉಳಿದಿರುವ ಹಕ್ಕು ಪತ್ರಗಳನ್ನು ಜಿಲ್ಲಾಧಿಕಾರಿ ಮತ್ತು ಸಂಬಂಧಿತ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ ಪಡೆದು ಹಕ್ಕುಪತ್ರ ವಿತರಿಸುವ ಕಾರ್ಯ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅಭಿಪ್ರಾಯಪಟ್ಟರು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಗಳೂರು ಹೋಬಳಿ ವ್ಯಾಪ್ತಿಯ ಗ್ರಾಮಗಳ ಅರ್ಹ ಫಲಾನುಭವಿಗಳಿಗೆ 94 ಸಿಸಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಕೆಲವೊಂದು ಹಕ್ಕುಪತ್ರಗಳು ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಕಾರಣಗಳಿಂದ ಹಕ್ಕುಪತ್ರ ವಿಳಂಬವಾಗಿದೆ. ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಾಗುವುದು ಎಂದರು. ಕುಡಿಲಿಕ್ಕೆ ನೀರು, ನಡೆಯುವ ದಾರಿ, ಅಗತ್ಯ ಆದರೆ ಬದುಕಿಗೆ ಆರೋಗ್ಯಕ್ಕೆ ಬೇಕಾದಂಥ ಅವಶ್ಯಕತೆಗಳಿವೆ. ಇವೆಲ್ಲ ಬದುಕಿನ ಮತ್ತು ಮನುಷ್ಯನ ಮೂಲಭೂತ ಸೌಕರ್ಯದೊಳಗೆ ಸೇರ್ಕೊಂಡ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದು 72 ವರ್ಷ ಆದಾಗಲೂ ಕೂಡ 20% ಜನರಿಗೆ ಬದುಕಲಿಕ್ಕೆ ಮನೆ ಇಲ್ಲ ಅನ್ನುವಂಥ ಸತ್ಯದ ಅನಾವರಣ ಆದಾಗ ನಾವೆಲ್ಲ ಅಧಿಕಾರ ನಡೆಸ್ತಾ ಇರುವವರು ಎಲ್ಲೋ ಕೂಡ ತಪ್ಪಿದ್ದೇವೆ ಅಂತ ನಮ್ಗೆ ಅನಿಸೋದ್ರ ಮಟ್ಟಿಗೆ ಕಣ್ಣೆದುರು ಸಮಸ್ಯೆಯ ಅನಾವರಣ ಆಗ್ತಾ ಇರೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಮೊನ್ನೆವರೆಗೂ ಕೂಡ ಲಕ್ಷಾಂತರ ಜನರ ಮನೆಗೆ ವಿದ್ಯುತ್ ಇಲ್ಲದಿರುವಂಥ ಪರಿಸ್ಥಿತಿ, ಕುಡಿಲಿಕ್ಕೆ ಇನ್ನೂ ಕೂಡ ಶುದ್ಧವಾದ ನೀರಿನ ಅವಶ್ಯಕತೆಗಳ ಗೊಂದಲ, ಇವೆಲ್ಲವೂ ಕೂಡ ಪರಿಹಾರ ಆಗಲೇಬೇಕಾದಂಥ ವಿಚಾರಗಳು. ಅದರಲ್ಲಿ ಏನು ಗೊಂದಲ ಇಲ್ಲ. ಆ ಕಾರಣಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಬಡವರಿಗೆ ಹಕ್ಕುಪತ್ರ ಕೊಟ್ಟರೆ, ಯಾವುದಾದ್ರೂ ಯೋಜನೆಯಲ್ಲಿ ಅವರಿಗೆ ಮನೆ ಮಂಜೂರು ಮಾಡಿದರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಮಾತನಾಡಿ, ಹಕ್ಕುಪತ್ರ ಪಡೆದ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಈ ಆಸ್ತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವ ಕಾರ್ಯ ಆಗಬೇಕು. ಹಕ್ಕುಪತ್ರ ತಮ್ಮ ಮನೆಯ ಮಾಲೀಕತ್ವವನ್ನು ಹೊಂದಿದಂತಾಗಿದೆ. ಮುಂದಿನ ದಿನಗಳಲ್ಲಿ ನಿರಂತರ ಕುಡಿಯುವ ನೀರಿನ ಸೌಕರ್ಯ ಅಭಿವೃದ್ಧಿಯಾಗುತ್ತಿದ್ದು, ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸೌಹಾರ್ದಯುತ ಜೀವನ ನಡೆಸುವುದರೊಂದಿಗೆ ಸಹಕಾರ ಮನೋಭಾವವನ್ನ ಬೆಳೆಸಿಕೊಂಡು ಮಾದರಿಯಾಗಿ ಜೀವನ ನಡೆಸುವಂತಾಗಬೇಕು ಎಂದರು. ಯಾರೆಲ್ಲ ಭಾರತದ ಮ್ಯಾಪ್ ಒಳಗಡೆ ಬರ್ತದ, ಎಲ್ಲರಿಗಿಂತ ಹೊರಗಿನ ದೇಶದಿಂದಲೂ ಈ ಮ್ಯಾಪಿನಲ್ಲಿ ಬರೋರು ಎಲ್ಲರೂ ಕೂಡ ನಮಗೆ ಅತ್ಯಂತ ಗೌರವ ಮೌಲ್ಯದ ಜೀವನವನ್ನ ಸೋದರ ಭಾವನೆ ಮುಖಾಂತರ ನಾವೆಲ್ಲ ಇವರು ಕೆಲಸ ಮಾಡಿಕೊಂಡು ಹೋಗುವಂತ ವಿಚಾರ ಮಾಡುವ. ಆ ಕೆಲಸ ಬಹುಶಃ ನಿಮ್ಮಿಂದಲೂ ಕೂಡ ಆಗುವಂತ ಅವಕಾಶ ಆಗಲಿ. ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ, ಜೀವನ ನಮ್ಗೆ ಯಾರಿಗೂ ಕೂಡ ಶಾಶ್ವತವಲ್ಲ. ಇದ್ದಷ್ಟು ಸಮಯ ಅತ್ಯಂತ ಪ್ರೀತಿ ವಿಶ್ವಾಸ ಹೋಗುವಂತ ಕೆಲಸ ನಾವು ಎಲ್ಲ ಜೊತೆಯಾಗಿ ಮಾಡುವಂತ ಅವಕಾಶ ನಾವಿವತ್ತು ಮಾಡುವ. ಮತ್ತೆ ಕಷ್ಟ ಇಲ್ಲದ ಊರಿಲ್ಲ, ಕಷ್ಟ ಇಲ್ಲದ ಮನುಷ್ಯರಿಲ್ಲ, ಕಷ್ಟ ಪ್ರದೇಶ ಇಲ್ಲ. ದೇವರು ನಮಗೆ ಜೀವನ ಕೊಡುವಾಗ ಕಷ್ಟ ಕೊಟ್ಟಿದ್ದಾರೆ. ಇದನ್ನು ಧೈರ್ಯವಾಗಿ ಜೀವನ ಮಾಡುವ ಮನೋಭಾವ ನಾವು ಎಲ್ಲರೂ ಕೂಡ ಹಮ್ಮಿಕೊಂಡು ಬರಬೇಕಂತ ಹೇಳ್ತೇನೆ. ಮತ್ತೆ ಟೆನ್ಷನ್ ಇಲ್ಲದ ಊರು ಬೇಕು, ಕಷ್ಟ ಇಲ್ಲದ ಗ್ರಾಮ ಬೇಕು. ಒಂದು ಕಡೆಯಲ್ಲಿ ಕೂತ್ಕೊಳ್ಳಿ, ಆ ಗ್ರಾಮದಲ್ಲಿ ಯಾವುದೇ ಟೆನ್ಷನ್ ಇಲ್ಲ, ಊರ ಖುಷಿ ಊರ ಖುಷಿ. ಇದು ಖುಷಿ ಆಗ್ತದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಮ್ಮದ್ ಮೋನು, ಸದಸ್ಯರಾದ ಸಿದ್ದಿಕ್ ತಲಪಾಡಿ, ಜಾಬರ್ ಬೋಳಿಯರ್, ಪದ್ಮಾವತಿ ಕೊಣಾಜೆ, ಸೋಮೇಶ್ವರ ಪುರಸಭೆ ಅಧ್ಯಕ್ಷ ರಾಜೇಶ್ ಎ ಉಚಿಲ್, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಜೀರ್ ಶಾ ಪಟೋರಿ ಉಪಸ್ಥಿತರಿದ್ದರು.